సొన్మెను నమ్మకుడ్ల తుడు వార్తలు ముఖ్యాంశాలు. ಕಸಬಾ ಬೆಂಗ್ರೆನೆ ಕೇಂದ್ರ ಸರ್ಕಾರದ ಸಾಗರಮಾಲಾ ಯೋಜನೆಗೆ ಅಜತದಂಡು ನೆಕ್ ವಿರೋಧ ಮಲ್ತಿನ ಕಸಬಾ ಬೆಂಗ್ರೆದ ನಿವಾಸಿಲು ಈ ಯೋಜನೆಯನ್ನು ಉಂತಾವಡು ಇಜ್ಜಿನ ಪೊಂಬಾಟುಗಳ ರೆಡಿಂದು ದುಂಬುವತ್ತಿನ ಬೆಂಗ್ರೆದ ನಾಗರಿಕೆ ದೇಶಡು ಸಹಕಾರಿ ಕ್ಷೇತ್ರವು ಅಂತಾರಾಷ್ಟ್ರೀಯ ಪುಗಾರ್ತಿ ಕೆರೆ ಕಾರಣ ಡಾಕ್ಟರ್ MN ರಾಜೇಂದ್ರ ಕುಮಾರ್ ರಾಜ್ಯ ಅಪೆಕ್ಸ್ ಬ್ಯಾಂಕ್ದ ಗುರ್ಕಾರ್ ಬೊಕ್ಕ ಕಡೂರ್ದ ಶಾಸಕರು ಬೆಳ್ಳಿ ಪ್ರಕಾಶ್ ಬಸ್ ಬೊಕ್ಕ ಲಾರಿ ಒಂಜಕೊಂಜಿ ಎಡ್ತಿನ ರಭಸುಡು ಜೀವಡಿ ಪೊತ್ತುದು ಪೋಯಿನ ಲಾರಿ ಡ್ರೈವರ್ ಒಬ್ಬರ ನೆಲ್ಯಾಡಿ ನಡತಿನ ಅವಘಡ ಸುಬ್ರಹ್ಮಣ್ಯ ಐತೂರದ ಪ್ರಸಾದರ್ನ ಇಲ್ಲಗ ನಡುರಾತ್ರಿ ಬೊಗ್ಗುದು ದಾಳಿ ಮಲ್ತಿನ ಅರಣ್ಯಾಧಿಕಾರಿನ ಮಿತ್ತು ಪ್ರಕರಣ ದಾಖಲು ಮಲ್ಪುಲೆಂದು ಪುತ್ತೂರು ನ್ಯಾಯಾಲಯ ಪೊಲೀಸರಿಗೆ ಆದೇಶ. ವಾರ್ತೆ ವಿವರ. ಕೇಂದ್ರ ಸರ್ಕಾರದ ಸಾಗರಮಾಲಾ ಯೋಜನೆ ಸ್ವಲ್ಪ ತೆನ್ಮ ಕೋಟಿ ವೆಚ್ಚದ ಕೋಸ್ಟಲ್ ಬರ್ತ್ ನಿರ್ಮಾಣಗೂ ಕುಡ್ಲದ ಕಸಬಾ ಬೆಂಗ್ರೆನ ಅಜತದಂಡು ಅಂಡ ಬೆಂಗ್ರೆದ ನಾಗರಿಕರು ನಿಕ್ ವಿರೋಧ ತೋಜಾದಿರು ಈ ಯೋಜನೆ ಮುಲ್ಪ ಮಲ್ತಂಡ 300-400 ಕುಟುಂಬಗಳ ಮಿತ್ತು ಪೆಟ್ಟು ಬೂರುಂಡು ಬೆಂಗ್ರೆದ ಕಾರ್ಪೊರೇಟರ್ ಮುನೀಬ್ ಬೆಂಗ್ರೆ ಪಂತೇರು ಬೆಂಗ್ರೆದ ನಿವಾಸಿಲು ಪೊರಂಬಾಟೊಗ್ಲ ಎಂಕ್ಲ ರೆಡಿ ಎಂದು ದುಂಬಾತೇರು. ಕೇಂದ್ರ ಸರ್ಕಾರದ ಸಾಗರಮಾಲಾ ಯೋಜನೆದಟ್ಟು ಸ್ವಲ್ಪ 90 ಕೋಟಿ ರೂಪಾಯಿ ವೆಚ್ಚಡು ಕೋಸ್ಟಲ್ ಬರ್ತ್ ನಿರ್ಮಾಣ ಮಲ್ಪೆರೆ ಕುಡ್ಲದ ಬೇಂಗ್ರೆ ಕಸಾಬ ಜಾಗಿನ ಪೋರ್ಟ್ ಇಲಾಖೆ ಅಜತದಂಡು ಅಂಡನಿಕ್ ಬೆಂಗ್ರದ ನಾಗರಿಕರು ವಿರೋಧ ತೋಜಾದಿರು ಮೂಲು ಇತ್ತನೆ 400 ಜಾಸ್ತಿ ಓಡಲು ಉಂತೊಂದುಂಡು ಮುಲ್ಪ ಜೆಟ್ಟಿ ನಿರ್ಮಾಣ ಆಂಡ ಸುಮಾರು ಸಮಸ್ಯೆಲು ಎದುರಾಪುಂಡು ಈ ಬೇಲೆ ಮುಲ್ಪ ಆಂಡ 300-400 ಕುಟುಂಬಗಳಿಗೆ ತೊಂದರೆ ಆಪಣದು ಬೆಂಗ್ರದ ನಾಗರಿಕರನ್ನ ಪಾತಿರ. ಸದ್ಯದ ಮಟ್ಟಿಗೆ ಈ ರೀತಿಯ ಒಂದು ಪ್ರಾಜೆಕ್ಟ್ ಇಲ್ಲಿ ಬರುವುದರಿಂದ ನದಿಗಳು ಏನು ಡ್ರೆಜ್ಜಿಂಗ್ ಮಾಡಿ ಆಳ ಮಾಡುವುದರಿಂದ ಇಲ್ಲಿಯ ಮೀನುಗಾರರಿಗೆ ತುಂಬ ಸಮಸ್ಯೆ ಆಗುವುದು. ಒಂದನೇದು ಬೋಟ್ಗಳನ್ನು ಲಂಗರ್ ಹಾಕಲು ಕಷ್ಟ ಸಾಧ್ಯ. ಬೇಕಾದಂಥ ಜಟ್ಟಿ ವ್ಯವಸ್ಥೆ ಇಲ್ಲ. ಅಂದರೆ ನಿಮಗೆ ನೋಡ್ಬೋದು ಇಲ್ಲಿಂದ ಸಾಧಾರಣ 1 ಕಿಲೋಮೀಟರ್ ಅಷ್ಟು ದೂರದಲ್ಲಿ ಯಾವುದೇ ರೀತಿಯ ಜಟ್ಟಿ ಇಲ್ಲ. ಜಟ್ಟಿ ಇರುವುದು ಆ ಕಡೆ ಮೀನುಗಾರಿಕೆ ಸ್ವಲ್ಪ ಸ್ಥಳ ತಗೊಂಡು ಅಲ್ಲಿ ಬೋಟ್ಗಳು ನಿಂತಿದ್ದೇವೆ. ಒಂದು 10-20 ಬೋಟ್ಗಳು ನಿಲ್ಲಿಸ್ಬೋದು ಅಷ್ಟೇ. ನಮ್ಮಲ್ಲಿ ಇಲ್ಲಿ 300-400 ಬೋಟ್ಗಳು ಇಲ್ಲಿ ಲಂಗರ್ ಹಾಕ್ತೇವೆ ಮಳೆಗಾಲ ಸಮಯದಲ್ಲಿ. ಅದಕ್ಕೆ ತೊಂದರೆ ಆಗುವುದಂತೂ ಖಂಡಿತ. ಅದು ನಾವು ಈಗ ಕಂಬದಲ್ಲಿ ನಿಲ್ಲಿಸುವುದು, ಜಟ್ಟಿ ಏನಿಲ್ಲ, ಒಂದು ಕಂಬದ ಆಧಾರದಲ್ಲಿ ರೋಪ್ ಹಾಕಿ ಕಟ್ಟಿದ್ದೇವೆ. ಅದೇ ರೀತಿ ಈ ನಾಡ ಮೀನದವರಿಗೆ ಅವರಿಗೆ ಮೀನುಗಾರಿಕೆ ದೋಣಿಯವರಿಗೆ ನದಿಯ ಪಕ್ಕದಲ್ಲೇ ಅವರಿಗೆ ಜಾಗ ಬೇಕು. ಅವರಿಗೆ ಜಟ್ಟಿ ಕಟ್ಟಿಕೊಟ್ಟರೆ ಅದು ಬೇರೆಲ್ಲ ತಗೊಂಡು ಹೋದರೆ ಆಗೋದಿಲ್ಲ. ಅವರು ರಾತ್ರಿ ಸಮಯದಲ್ಲಿ ಕೆಲಸ ಮುಗಿಸ್ಕೊಂಡು ನದಿಯಲ್ಲಿ ನಿಂತು ಆ 2 ಜನ ಇದ್ದರೆ 2 ಜನರ ಕೆಪಾಸಿಟಿ ಬೋಟ್ ಅವರದನ್ನು ದಡಕ್ಕೆ ಮೇಲೆ ಎಳೆದು ಬಳೆಗಳನ್ನು ಖಾಲಿ ಮಾಡಿ ಮೀನುಗಳನ್ನು ಖಾಲಿ ಮಾಡಿ ಬಳೆಗಳು ಏನಾದರೂ ಡ್ಯಾಮೇಜ್ ಇದ್ದರೆ ಅದು ಅದೇ ಸಮಯದಲ್ಲ ಸರಿಪಡಿಸಿ ಮಾರಣ ದಿನಕ್ಕೆ ಸಜ್ಜುಗೊಳಿಸಿ ಅವರ ಕೆಲಸವೆಲ್ಲ ಅವರು ಹೋಗ್ತಾರೆ. ಈ ರೀತಿ ಈ ಕಾಮಗಾರಿಗೆ ಇಲ್ಲಿ ಬರುವುದರಿಂದ ಸಾಧಾರಣ ಒಂದು ಕಡಿಮೆ ಅಂದರೆ 300-400 ಕುಟುಂಬಗಳಿಗೆ ಕಡ್ಡಾಯವಾಗಿ ಇದರಿಂದ ಪರಿಣಾಮ ಬೀರುವುದಂತೂ ಖಂಡಿತ. ಮುಲ್ಪದ ಕಾರ್ಪೊರೇಟರ್ ಮುನೀಬ್ ಬೆಂಗ್ರೆ ಬಂದರು ಇಲಾಖೆದ ಈ ಕಾಮಗಾರಿಗೆ ವಿರೋಧ ತೋಜಾದಿರು ಜಿಲ್ಲಾಡಳಿತ ಸಭೆ ನಡಪಾದು ಸುಮಾರು ಭರವಸೆಯನ್ನು ಕೊರ್ದು ಬೋದಲು 58 ಕೋಟಿ ಪ್ರಾಜೆಕ್ಟ್ ಡ್ರೆಜ್ಜಿಂಗ್ ಕಾಮಗಾರಿ ನಡಪೋಡಾದಲು ಬಂದರ್ ಪ್ರದೇಶದ ಸರಕು ಸಾಗಾಟದ ಸಾಮಾನುಲೇನು ಮುಲ್ಪರ್ದು ಕೊನೊಂದುಲ್ಲೇರು ಉಣ್ಗೆಲು ಮೀನ್ದ ಬೇರೆದಕ್ಲು ಬೇರೆ ಮಲ್ತೊಂದುಲ್ಲೇರು ಮುಲ್ಪದ ನಿವಾಸಿಲೆಗ್ ಹಕ್ಕುಪತ್ರ ಕೊರ್ತುಜೇರು ಡ್ರೈನೇಜ್ ವ್ಯವಸ್ಥೆ ಪರಪುನ ನೀರ್ದ ವ್ಯವಸ್ಥೆ ಸಮಯಿಸಿ 25,000 ಜನಕ್ಕೆ ಪೆಟ್ಟು ಬೂರುಂಡು ಈ ಯೋಜನೆ ಹತ್ರ ನೆಕ್ ಎಂಕ್ಲು ವಿರೋಧ ಮಲ್ಪುವ ಪಂತೀರು. ಡ್ರಿಡ್ಜಿಂಗ್ ಕಾಮಗಾರಿ ಕೂಡ ನಡಲಿಕ್ಕಿದೆ. ನಾವು ಇದನ್ನು ಯಾಕೆ ವಿರೋಧಿಸ್ತಾ ಇದ್ದೇವೆ ಅಂತ ಹೇಳಿದರೆ ಈ ಯೋಜನೆ ಬರುವಂಥ ಮೊದಲು ನಮ್ಮ ಬಂದರು ಪ್ರದೇಶದಲ್ಲಿರ್ತಕ್ಕಂತಹ ಏನು ಲಕ್ಷದ್ವೀಪಕ್ಕೆ ಹೋಗುವಂತಹ ಸರಕು ಸಾಗಾಟನೆಗಳನ್ನು ಇಲ್ಲಿಗೆ ತಗೊಂಡು ಬಂದು ಇಲ್ಲಿಂದ ಆ ಒಂದು ಸಣ್ಣ ಹಡಗುಗಳ ಮೂಲಕ ಅದು ಇಲ್ಲಿ ಡೆವಲಪ್ಮೆಂಟ್ ಮಾಡುವಂಥದ್ದು ಮಾತ್ರ ನಮಗೆ ನಮ್ಮ ಮಾಹಿತಿಗೆ ಇರುವಂಥದ್ದು. 2019ರಲ್ಲಿ ಆಗಿನ ಜಿಲ್ಲಾಧಿಕಾರಿ ಆಗಿರ್ತಕ್ಕಂತಹ ಸಿಂಧು ಬಿ ರೂಪೇಶ್ ಅವರು ಇಲ್ಲಿ ಒಂದು ಸಾರ್ವಜನಿಕ ಸಭೆಯನ್ನು ಕರೆದಿದ್ದರು. ಅದು ಆ ಒಂದು ಸಭೆಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಅಲ್ಲಿ ಎನ್ವಿರಾನ್ಮೆಂಟ್ ಪರಿಸರಕ್ಕೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ನವರು ಅದೇ ರೀತಿ ಜಿಲ್ಲಾಧಿಕಾರಿಗಳು ಪೋರ್ಟ್ ಇಲಾಖೆ ಅಧಿಕಾರಿಗಳು ಬಂದಿದ್ದರು. ನಾವಲ್ಲಿ ಮಾಹಿತಿ ಕೇಳುವಾಗ ಇಲ್ಲಿ ಏನಾದರೂ ಅಬ್ಜೆಕ್ಷನ್ ಇದೆ ಅಂತ ಕೇಳಲಿಕ್ಕೆ ಬಂದಿದ್ದರು. ಖಂಡಿತವಾಗಿ ನಮ್ಮ ಅಬ್ಜೆಕ್ಷನ್ ಇದೆ. ಇತ್ತಿನೇ ಸುಮಾರು ಸಮಸ್ಯೆಡು ಮುರ್ಕುದನ ಕಸಬ ಬೆಂಗ್ರದ ಮೀನುಗಾರರು ತನ್ಕ್ಲಿನ ಬದುಕು ಕಟ್ಟೊಂದಿಪ್ಪನ ಈ ಪೊರ್ತುಡು ಅಕ್ಲಿನ ಬದುಕಿಗೆ ಮಲ್ಲ ಪೆಟ್ಟು ಬೂರು ಪನ್ಪಿ ಪೋಡಿಗೆ ಅಕ್ಲಿಗಾವೊಂದುಂಡು ಎಂಕ್ಲು ಈ ಯೋಜನೆಯ ಬರಿಯರ ಬುಡುಪುಜ ನೆಕ್ ಪೊರಂಬಾಟಕುಲ ಎಂಕ್ಲ ರೆಡಿಯಿಂದ ನಿವಾಸಿಲು ದುಂಬಾತೀರು.
ಮತಾಂತರ ಮಲ್ತದು ಎನ್ನ ಕಂಡನಿ ಗಂಗಾಧರನು ಮುಸ್ಲಿಂ ಪೊಂಜವನೊಟ್ಟುಗು ಮದಿಮೆ ಮಲ್ಪಾದೆರು ಪನ್ಪಿ ದೂರದ ಮಿತ್ತು ಪೊಲೀಸರು ವಿಚಾರಣೆ ನಡಪಾನಗ ನಿಗೂಢ ಸತ್ಯರು ಪಿದೈ ಬೂರೊಂದುಂಡು ಗಂಗಾಧರೆ ಒಂಜತ್ತು ರಡ್ಡತ್ತು ಐನು ಮದ್ಮೆ ಆದು ಪೊಣ್ಣುಲಿನ ಬದುಕನ್ನು ಹಾಳು ಮಲ್ತದೆ ಈ ಪೊಣ್ಣುಲೆಗ್ ನ್ಯಾಯ ಕೊರ್ಲೆ ಎಂದು ಡಿವೈಎಫ್ಐ ಮುಖಂಡರು ಮುನೀರ್ ಕಾಟ್ಪಳ್ಳ ಪಂತೇರು ತನ್ನ ಕಂಡನಿಯನ್ನು ಮತಾಂತರ ಮಲ್ತದು ಮುಸ್ಲಿಂ ಪೊಣ್ಣನೊಟ್ಟಿಗೂ ಮದಿಮೆ ಮಲ್ಪಾದಿರು ಪಂದು ಪಾಂಡೇಶ್ವರ ಪೊಲೀಸ್ ಠಾಣೆಗೂ ಪೊಂಜೋರ್ತಿ ದೂರು ದಾಖಲು ಮಲ್ತಿತ್ತೇರು ಇತ್ತೆ ಆ ವಿಷಯಗೂ ಹೊಸ ತಿರುವು ಬೈದಿಂಡು ತನ್ನ ಕಂಡನಿ ಗಂಗಾಧರನು ಬಲವಂತುಡು ಮುಸ್ಲಿಂ ಧರ್ಮಗೂ ಮತಾಂತರ ಮಲ್ತದು ಮುಸ್ಲಿಂ ಪೊಣ್ಣನೊಟ್ಟಿಗೂ ಮದ್ಮೆ ಮಲ್ತಿರು ಪನ್ಪಿನ ದೂರದ ಮಿತ್ತು ಪೊಲೀಸರು ವಿಚಾರಣೆ ನಡಪಾನಗ ಸುಮಾರು ನಿಗೂಢ ಸತ್ಯಲು ಪಿದಯ ಬೂರೊಂದುಂಡು ಬೋಳಾರ ನಿವಾಸಿ ಗಂಗಾಧರ್ ಒಂಜತ್ ರಡ್ಡತ್ ಐನ್ನೆ ಮದ್ಮ್ಯಾದು ಪಾಪದ ಪೊಣ್ಣುಲಿನ ಬಾಳ ಹಾಳು ಮಲ್ತದಿ ಪಂದು ತಿರಿದು ಬೈದಿಲು ಆರೋಪಿ ಗಂಗಾಧರನ್ನು ಪೊಲೀಸರು ಬಂಧನ ಮಲ್ತದು ವಿಚಾರಣೆ ನಡಪಾದಿರು ಇತ್ತೆ ಒಂದು ಲವ್ ಜಿಹಾದ್ ಪ್ರಕರಣ ಈ ಪ್ರಕರಣನು ತನಿಖೆ ಮಲ್ಪೊಡುವುದು ವಿಶ್ವ ಹಿಂದೂ ಪರಿಷತ್ದ ಮುಖಂಡರು ಶರಣ್ ಪಂಪೊಯ್ಲ್ ಪೊಲೀಸರಿಗೆ ಆಗ್ರಹ ಮಲ್ತದಿರು ಈ ಪಾತ್ರೆಗೂ ಡಿವೈಎಫ್ಐ ಮುಖಂಡರು ಮುನೀರ್ ಕಾಟಿಪಳ್ಳ ವಿರೋಧ ತೋಜಾದಿರು ಇಂಚಿತ್ತಿನ ಆರೋಪಿಲೆಗ್ ಬಿರಿಸಾಯ ಕೊರುಪಿನ ಈರು ಲವ್ ಜಿಹಾದ್ ಪುದರ್ಡು ಜನಕ್ಲಿನ ದಾಯಿ ಸಾಧಿತಪ್ಪವೆರೆಂದು ಪ್ರಶ್ನೆ ಮಲ್ದೇರು ಪುತ್ತೂರ್ದ ಮುಸ್ಲಿಂ ಪೊಂಜವರ್ತಿ ಬುಧವಾರ ಡಿವೈಎಫ್ಐ ಕಚೇರಿಗೆ ಬತ್ತದು ಸತ್ಯಸಂಗತಿ ಪಂತೇರು ಅಪಘಾತಡು ಕಂಡನಿಯನ್ನು ಕಳೆ ಒಂದು 9 ವರ್ಷದ ಬಾಲಿನ ಬೀಡಿ ಕಟ್ಟದು ಬಾಡಿಗೆದ ಇಲ್ಲಡು ಸಾಂಕೊಂದಿಪ್ಪನ ಆ ಪೊಂಜೋಗು ಏರ ದಲ್ಲಾಳಿಲು ನಿನ್ನ ಬದುಕಿಗೆ ಸಾದಿ ಆಪಣೊಂದು ನಂಬಾದು ಗಂಗಾಧರನ ತೋಜಾದು ಮದ್ಮೆ ಮಲ್ಪಾದಿರು ಸುಮಾರು ಸಮಯ ಮಜಾ ಮಲ್ತಿನ ಗಂಗಾಧರ್ ದೈಹಿಕ ಹಿಂಸೆ ಕೊರತೆ ಪಂಡದು ಆ ಪೊಂಜವು ದೂರ್ದುಂಡು ಗಂಗಾಧರನ ಮರ್ಲು ಬುದ್ಧಿಗೆ ಇತ್ತೆ ಐನು ಪೊಣ್ಣುಲಿನ ಬದುಕು ಹಾಳಾತಂಡು ಆಕ್ಲಿಗೆ ನ್ಯಾಯ ಕೊರಿಯರೆ ಶರಣ್ ಪಂಪೊಯ್ಲ್ ದುಂಬು ಬರಡು ಎಂದು ಮುನೀರ್ ಕಾಟಿಪಳ್ಳ ಆಗ್ರಹ ಮಲ್ತದಿರು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಕುಡ್ಲ ವಿಭಾಗ ಬೊಕ್ಕ ರೆಡ್ ಕ್ರಾಸ್ ಸಂಸ್ಥೆ ದಕ್ಷಿಣ ಕನ್ನಡ ಜಿಲ್ಲೆದ ಜತೆ ಸೇರಿಗೆಡೆ ಸಾರ್ವಜನಿಕರಿಗೆ ಮಾಸ್ಕ್ ಪಾಡ್ನ ಸಾರ್ವಜನಿಕರ ಅಂತರ ದೀವನ್ನ ಜನಜಾಗೃತಿ ಲೇಸೆ ಸ್ಟಿಕ್ಕರ್ ಬಿಡುಗಡೆ ಇಂಚಿತ್ತಿ ಕಾರ್ಯಕ್ರಮಗಳು ಗುರುವಾರ ಬಿಜೆದ ಕೆಎಸ್ಆರ್ಟಿಸಿ ದಲ್ಪ ನಡತಂಡು ರಾಜ್ಯಡು ಕೂಡ ಹೆಚ್ಚೊಂದಿಪ್ಪನ ಕೊರೋನಾಗ ಜನಕ್ರೀಡ ಜಾಗೃತಿ ಮೂಡಾರೆ ಕುಡ್ಲ ವಿಭಾಗದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲೆ ರೆಡ್ ಕ್ರಾಸ್ ಸಂಸ್ಥೆದ ಜತೆ ಸೇರಿಗೆಡೆ ಜನಕ್ಲೆಗ್ ಮಾಸ್ಕ್ ಪಾಡನ ಸಾಮಾಜಿಕ ಅಂತರ ಕಾತೊನ್ನ ಬಗೆಟ್ ಜನಜಾಗೃತಿ ಅಂಚೆನೆ ಅವಿನ ಬಗೆಟ್ ಸ್ಟಿಕ್ಕರ್ ಬಿಡುಗಡೆ ಗುರುವಾರ ಬಿಜೆದ ಕೆಎಸ್ಆರ್ಟಿಸಿ ದಲ್ಪ ನಡತಂಡು ಬಸ್ ಸ್ಟಿಕ್ಕರ್ ಅಂಟವನ ಮಾಸ್ಕ್ ಪಾಡ ಮೂಡವನ ಬಗೆಟ್ ಸೂಚನೆ ಕೊರಿಯರು ಈ ಸಂದರ್ಭಡು ಮಾಸ್ಕ್ ಲೈನ್ನ ಪಟ್ಟಿರು ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲೆದ ಗುರುಕಾರ್ ಶಾಂತರಾಮ ಶೆಟ್ಟಿ ಕಾರ್ಯಗುರುಕಾರ್ ಪ್ರಭಾಕರ ಶರ್ಮಾ ಟ್ರಾನ್ಸ್ಪೋರ್ಟ್ ವಿಭಾಗದ ಜಂಟಿ ಕಮಿಷನರ್ ಗಾಯತ್ರಿ ದೇವಿ ಕೆಎಸ್ಆರ್ಟಿಸಿ ಡಿಸಿ ಅರುಣ್ ಕುಮಾರ್ ಮೋಟಾರ್ ವೆಹಿಕಲ್ ಡಿಪಾರ್ಟ್ಮೆಂಟ್ ಜಂಟಿ ಕಮಿಷನರ್ ವೆನರ್ಕ ಇಂಡಿಯನ್ ರೆಡ್ ಕ್ರಾಸ್ ಸಂಸ್ಥೆದ ಒತ್ತುಗುರುಕರ್ ನಿತ್ಯಾನಂದ ಶೆಟ್ಟಿ ಲೇಸ್ಡ್ ಪಾಲ್ದೆತೊಂಡೇರು ಮುಂದಿನ ದಿನದಲ್ಲಿ ಕೆಎಸ್ಆರ್ಟಿಸಿ ಆರ್ಟಿಒ ರೆಡ್ ಕ್ರಾಸ್ ನಮ್ಮ ಬೇರೆ ಬೇರೆ ಆಯಾಮಗಳಲ್ಲಿ ನಿಮಗೆ ಅವೇರ್ನೆಸ್ ಕೊಡ್ತೇವೆ. ಬಟ್ ಅವೇರ್ನೆಸ್ ಖಾಲಿಯಲ್ಲಿ ಭಾಷಣ ಅಥವಾ ಇದೊಂದು ಸಣ್ಣ ಒಂದು ಪ್ರೋಗ್ರಾಮಿಗಲ್ಲ. ಖಂಡಿತ ಇದನ್ನು 100ಕ್ಕೆ 100 ನೀವು ಮಾಡಿದರೆ ಈ 2ನೇ ಅಲೆ ಬಹುಶಃ ಇದು ಸಣ್ಣ ಮಟ್ಟದಲ್ಲ. ಯಾಕಂತ ಹೇಳಿದರೆ ಬೇರೆ ಬೇರೆ ನಾವು ಅಮೇರಿಕ ದೇಶದಲ್ಲೆಲ್ಲ 2ನೇ ಅಲೆಯಲ್ಲಿ ಈಗ ಲಕ್ಷಗಟ್ಟಲೆ ಜನ ಸಾಯ್ತಾ ಇದ್ದಾರೆ. ಇದು ಒಂದು ಸ್ವಲ್ಪ ಮ್ಯೂಟೇಷನ್ ಆಗಿ ಇದೊಂದು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇರೋದ್ರಿಂದ ಅದು ಮೊದಲಿನ ಹಾಗೆ ಇಲ್ಲ. ಹಾಗಾಗಿ ಆ ಕಾರಣಕ್ಕೆ ಖಂಡಿತ ನೀವೆಲ್ಲ ಇದನ್ನು ಒಂದು ಈ ಮಾಸ್ಕ್ ಧರಿಸುವುದು, ಬಹುಶಃ ಮಾಸ್ಕ್ 25 ರೂಪಾಯಿ ಇತ್ತು ಫಸ್ಟ್ ಲಾಕ್ಡೌನ್ ನಾವು ಕೊಟ್ಟಾಗ, ಅದೇ ಮಾಸ್ಕ್ ಇವತ್ತು 3 ರೂಪಾಯಿ ನಮಗೆ ಸರ್ಕಾರದ ಒಂದು ಕಡಿಮೆ ದರದಲ್ಲಿ 3 ರೂಪಾಯಿ ಸಿಗ್ತಾ ಇದೆ. ಹಾಗಾಗಿ ನೀವೆಲ್ಲ ಮಾಸ್ಕ್ ಧರಿಸಬೇಕು. ನಮ್ಮ ಸೈಡಿಂದ ರೆಡ್ ಕ್ರಾಸಿಂದ ಏನಾದರೂ ಮಾಸ್ಕ್ ಬೇಕು ನಿಮಗೆ ಅಗತ್ಯ ಇದ್ದರೆ, ಸಪೋಸ್ ಈ ಮೈಗ್ರೆಂಟ್ ಲೇಬರಲ್ಲಿ ಮಲಗಿಕೊಂಡಿರಬಹುದು ಅಥವಾ ಬೇರೆ ಬೇರೆ ಸಿಬ್ಬಂದಿಗಳಿಗೆ ಮಾಸ್ಕ್ ಬೇಕಾದರೆ ನೀವು ಕೇಳಿದ್ರೆ ನಾವು ಮಾಸ್ಕ್ ಕೊಡಲಿಕ್ಕೆ ರೆಡಿ ಇದ್ದೇವೆ ಅಂತ ಹೇಳ್ತಾ, ನೀವು ಕರ್ತವ್ಯದಲ್ಲಿರುವಂಥ ಸಂದರ್ಭದಲ್ಲಿ ನೀವು ಹೇಳುವಂಥ ತಿಳುವಳಿಕೆಯಿಂದ ಒಬ್ಬ ಮನುಷ್ಯನ ಜೀವಕ್ಕೆ ಹಾನಿಯಾಗುವಂಥದ್ದು, ಅವನು ತೊಂದರೆಗೀಡಾಗುವಂಥದ್ದನ್ನು ತಪ್ಪಿಸಿದ್ದೀರಿ ಅಂತಂದರೆ ನಿಮಗೆ ದೇವರು ಒಳ್ಳೇದು ಮಾಡ್ತಾನೆ. ಆ ಅಂಶವನ್ನು ಯಾವಾಗಲೂ ಗಮನದಲ್ಲಿ ಇಟ್ಕೊಂಡು ಜನರಿಗೆ ತಾವು ಕಡ್ಡಾಯವಾಗಿ ತಿಳುವಳಿಕೆಯನ್ನು ಕೊಡಿ. ತಾವು ಸಹ ಸ್ಯಾನಿಟೈಸರನ್ನು ಬಳಸಿ, ಮಾಸ್ಕನ್ನು ಬಳಸಿ, ಸಾಧ್ಯವಾದಷ್ಟು ಸುರಕ್ಷಿತ ಅಂತರವನ್ನು ಕಾಪಾಡಿಕೊಳ್ಳಿ. ಮುಂದುವರೆದ ಭಾಗವಾಗಿ ಯಾವುದೇ ಪ್ರಯಾಣಿಕರು ಮಾಸ್ಕನ್ನು ಧರಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಮಾಸ್ಕ್ ಧರಿಸುವಂಥ ಸೌಜನ್ಯದಿಂದ ತಿಳುವಳಿಕೆಯನ್ನು ಕೊಡಿ.
ನೀವೆಲ್ಲರೂ ಇಲ್ಲಿ ಯಾರು ಬರೀ ಡ್ರೈವರ್ಸ್ ಅಲ್ಲ, ನೀವೆಲ್ಲ ಕೊರೋನಾ ವಿರುದ್ಧವಾಗಿ ಫೈಟ್ ಮಾಡೋ ವಾರಿಯರ್ಸ್ ರೀತಿಯಲ್ಲಿ ನೀವು ಕೆಲಸ ಮಾಡಬೇಕು. ಹಾಗೆಯೇ ಇದನ್ನು ಬೇರೆ ಬೇರೆ ವಿಲೇಜ್ಗಳಿಗೆಲ್ಲ ಹೋದಾಗ ಹಳ್ಳಿಗಳಲ್ಲಿ ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾರೆ ಇದ್ರ ಬಗ್ಗೆ. ಅದನ್ನು ಅವ್ರಿಗೆ ತಿಳಿಸಿ ಹೇಳಬೇಕು. ನೀವೇ ಎಲ್ಲ ಫ್ಲೆಕ್ಸ್ ಹಾಕಿ, ಬೋರ್ಡ್ ಹಾಕಿ, ಪಾಂಪ್ಲೆಟ್ಸ್ ಮಾಡಿ ಎಲ್ರಿಗೂ ನೀವೇನೇ ಹೇಳಿ ಹೇಳಿ. ಇದು ತುಂಬ ಒಂದು ಹಿಂಗೆಲ್ಲ ಮಾಡೋದ್ರಿಂದ ಈ ಸೆಕೆಂಡ್ ವೇವ್ಸ್ ಏನು ಬಂದಿದೆ ಇದು ನೆಕ್ಸ್ಟು ಸ್ಟೇಜಲ್ಲಿ ಅದು ಕಂಪ್ಲೀಟ್ ಕಡಿಮೆ ಆಗಲಿಕ್ಕೆ ಅವಕಾಶ ಇದೆ. ಬಸ್ ಹತ್ತುವಾಗ ಮಾಸ್ಕ್ ಇದೆ, ಒಳಗೆ ಹೋಗಪ್ಪ, ಇಲ್ಲ ಇಳಿಯಪ್ಪ. ಟಿಕೆಟು ರಿಸರ್ವೇಷನು ಸೆಕೆಂಡರಿ. ಮಾಸ್ಕ್ ಇದ್ರೆ ಮಾತ್ರ ಫಸ್ಟು, ಟಿಕೆಟ್ ಫಸ್ಟ್ ಬೇಕೇ ಬೇಕು. ಮಾಸ್ಕ್ ಇದ್ರೆ ಮಾತ್ರ ಅವನಿಗೆ ಆ ವೀಸಾ ಇದ್ದಂಗೆ. ಇದು ಪಾಸ್ಪೋರ್ಟ್ ಹೇಗೆ ವೀಸಾ ಕಾಂಬಿನೇಷನ್ ಇರ್ತದೆ ಹಾಗೆ ಮಾಸ್ಕ್ ಜೊತೆಗೆ ಟಿಕೆಟು ಕಂಪ್ಲೈ ಮಾಡೋದು ನಿಮ್ಮ ಕೆಲಸ. ಹಾಗೂ ಇಲ್ಲೇ ಇಲ್ಲಪ್ಪ ಅಂದರೆ ನಿಮ್ಮ ಹತ್ರ ಇದ್ರೆ ಕೊಡಿ, ಅವ್ನಿಗೆ ಪರ್ಚೇಸ್ ಮಾಡಿ ತಗುವಂಥ ಒಂದು ಸಂದರ್ಭವನ್ನು ಅವಕಾಶವನ್ನು ಮಾಡಿಕೊಡ್ಬೇಕಾಗಿತ್ತು. ಎರಡನೇ ಧರ್ಮ. ಒಬ್ಬರ್ದ ನೆಲ್ಯಾಡಿ ಕೈತಲು ಬಸ್ ಬೊಕ್ಕ ಲಾರಿ ಒಂಜಕೊಂಜಿ ಎಡ್ತದು. ಲಾರಿ ಡ್ರೈವರ್ಗ್ ಪಿದೈ ಬರಿಯರ ಆವಂದೆ ಜೀವೋಡೆ ಪೊತ್ತುದು ಪೋಯಿನ ಬೇಜಾರ್ದ ಸಂಗತಿ ನಡತದಂಡು. ಎಡ್ತಿನ ರಬಸಡು ರಡ್ಡ್ ಗಾಡಿಲೆಗ್ಲ ಸೂ ಪತ್ತದಂಡು. ಉಬರ್ದ ನೆಲ್ಯಾಡಿ ಕೈತಲ್ದ ಬೆಂಗಳೂರು ಕುಡ್ಲ ರಾಷ್ಟ್ರೀಯ ಮಾರ್ಗ ಮಣ್ಣಗುಂಡಿ ಪನ್ಪಿನಲ್ಪ ಕಂಟೈನರ್ ಲಾರಿ ಬೊಕ್ಕ ಬಸ್ ಒಂಜಕ್ಕೊಂಜಿ ಡಿಕ್ಕಿಯಾದು. ಲಾರಿದ ಡ್ರೈವರ್ ಲಾರಿದ ಪಿದೈ ಬರಿಯರ ಒಂದೆ ಜೀವನ ಬೇಜಾರ್ದ ಸಂಗತಿ ನಡತದಂಡು. ಡಿಕ್ಕಿದ ರಬಸಗು ರಡ್ಡ್ ಗಾಡಿಲೆಗ್ ಸೂಪುತ್ತುದುಂಡು. ಬೆಂಗಳೂರದಂಚಿ ಪೋವಂತಿನ ಬಸ್ ಬೊಕ್ಕ ಕುಡ್ಲದಂಚಿ ಬರೊಂದಿತ್ತಿನ ಕಂಟೈನರ್ ಲಾರಿ ಒಂಜಕ್ಕೊಂಜಿ ಎಡ್ತದು ಈ ಸಂಗತಿ ನಡತದಂಡು. ಬಸ್ ಡಿತ್ತಿನ ಪ್ರಯಾಣಿಕರು ಜತ್ತದು ಜೀವಲಿನ ಒರಿಪ ಒಂದಿರು. ಅಂಡ ಲಾರಿದ ಡ್ರೈವರ್ಗ್ ಪಿದೈ ಬರಿಯರ ಒಂದೆ ಪೊತ್ತುದು ಪೋತಿರು. ಅಗ್ನಿಶಾಮಕ ದಳ ಬೊಕ್ಕ ಪೊಲೀಸರು ಜಾಗಿಗ್ ಬತ್ತದು ಸೂ ತೆಕ್ಕಾದೇರು. ಉಬಾರ್ ಪೊಲೀಸ್ ಠಾಣೆಡ್ ಪ್ರಕರಣ ದಾಖಲಾತಂಡು. ಸುಬ್ರಹ್ಮಣ್ಯ ಐತೂರ್ದ ಪ್ರಸಾದರ್ನ ಇಲ್ಲಗ್ ನಡುರಾತ್ರಿ ಪೊಗುದು ದಾಳಿ ಮಲ್ತಿನ ಅರಣ್ಯಾಧಿಕಾರಿನ ಮಿತ್ ಪ್ರಕರಣ ದಾಖಲ ಮಲ್ಪುಲೆಯಿಂದ ಪುತ್ತೂರು ನ್ಯಾಯಾಲಯ ಪೊಲೀಸರಿಗೆ ಆದೇಶ ಕೊರ್ತುಂಡು. ನ್ಯಾಯಾಗದ ಉಪವಾಸ ಸತ್ಯಾಗ್ರಹ ಮಲ್ತೊಂದಿತ್ತಿನ ಪ್ರಸಾದರ್ನ ಇಲ್ಲದಕ್ಲಿಗ್ ನ್ಯಾಯಾಲಯ ಬಲ ಕೊರ್ತುಂಡು. ಅರಣ್ಯಾಧಿಕಾರಿಲು ನಡು ರಾತ್ರಿ ಒರರ್ದೊರನೆ ಇಲ್ಲಗ್ ಪೊಗ್ಗುದು ದಾಂಧಲೆ ಮಲ್ತಿರು ಪನ್ಪಿ ಆರೋಪ ಪ್ರಕರಣಗೂ ಸಂಬಂಧಪಟ್ಟದು. ಅರಣ್ಯಾಧಿಕಾರಿನ ಬೊಕ್ಕ ಬಾಕಿದಕ್ಲಿನ ವಿರುದ್ಧ ಪ್ರಕರಣ ದಾಖಲಾತಂಡು. ಅಕ್ರಮವಾದಿ ಇಲ್ಲಗ್ ಪೊಗ್ಗುನ ಅಧಿಕಾರಿನ ವಿರುದ್ಧ ಪ್ರಕರಣ ದಾಖಲು ಮಲ್ಪೆರೆ ಪುತ್ತೂರು ನ್ಯಾಯಾಲಯ ಪೊಲೀಸರಿಗೆ ಪಂಡಿತ್ತಂಡು. ಸುಬ್ರಹ್ಮಣ್ಯ ಐತೂರು ರಕ್ಷಿತಾರಣ್ಯದ ಭಾರಿ ಬಿಲೆತ ಮರಕ್ಕಲು ಕಂಡದು ಪೋವೊಂದುಂಡು ದೂರು ಕೋರ್ನ ಐತೂರು ಗ್ರಾಮದ ಮುಜೂರ್ದ ಪ್ರಸಾದ್ ಪನ್ಪುನಾರಿನ ಇಲ್ಲಗ್ ಅರಣ್ಯಾಧಿಕಾರಿಲು ನಡೂ ರಾತ್ರಿ ದಾಳಿದ ನೆವನದಿ ಒಂದು ಪೊಗ್ಗುದು ದ್ವೇಷ ಸಾಧಿಸಾದಿರು. ಈ ಸಂಬಂಧ ಅರಣ್ಯಾಧಿಕಾರಿಲು ಬೊಕ್ಕ ಬಾಕಿದಕ್ಲಿನ ವಿರುದ್ಧ ಪ್ರಕರಣ ದಾಖಲು ಮಲ್ಪೊಡುವಂದು ಪ್ರಸಾದರ್ನ ಇಲ್ಲದಕ್ಲು ಕರಿನ ಆಜಿ ದಿನೋದಿಂಚ ಉಪವಾಸ ಸತ್ಯಾಗ್ರಹ ಮಲ್ತೊಂದಿತ್ತಿರು. ಆಂಡ ಪೊರ್ಂಬಾಟದ ಜಾಗಿಗೆ ಒವ್ವೇ ಅಧಿಕಾರಿಲು ಆವಡು ಜನಪ್ರತಿನಿಧಿಲು ಆವಡು ಬರಂದ ನಡೆದವರ ನ್ಯಾಯಾಲಯಡು ದೂರು ಕೊಡ್ದಿತ್ತಿರು. ಒಂದಕ್ಕೆ ಪುಗಿಲ್ಕೂರ್ನ ನ್ಯಾಯಾಲಯ ದೌರ್ಜನ್ಯ ಮಲ್ತಿನ ಅಧಿಕಾರಿನ ವಿರುದ್ಧ ಪ್ರಕರಣ ದಾಖಲು ಮಲ್ಪುಲೆಂದು ಪೊಲೀಸರಿಗೆ ತಾಕೀತು ಮಲ್ತದಂಡು. ಇದು ತಯಾರಾಯಿನಾಗ್ಲಿದ್ದಾನೆ ಒವ್ವಂಡದಾನೆ ನಡೀತದೆ ಈಗ ಆಲಯ ಕೊಡಿಗೆ ಮಾಡಿಟ್ಟು ಬರ್ಪೇನೆ ಅರೆಸ್ಟ್ ಅನ್ಕೊಂಡು ಅದಕ್ಕೆ ಲೆತ್ತೊಂದು ಹೋಯಾಡ್ನಾರು ಇಬ್ರು ಗುಲ್ಲ ಹೊಂಡು ಹೋಯಾಡ್ನವರು ಅರೆಸ್ಟ್ ಮಾಡ್ಕೊಗ್ರೆ. ದೇಶದ ಸಹಕಾರಿ ಕ್ಷೇತ್ರಗೂ ಅಂತಾರಾಷ್ಟ್ರೀಯ ಪುಗಾರ್ತಿ ತಿಕ್ಕೆರೆ ಡಾಕ್ಟರ್ ರಾಜೇಂದ್ರ ಕುಮಾರ್ ಕಾರಣ ಅರಣ್ಯ ದುಂಬಾಳ್ತಿಡು ರಾಜ್ಯಡೋರ್ಮೆ ಸಹಕಾರಿ ಕ್ಷೇತ್ರದ ಬುಳಿಚಿಲ್ಗೆ ಕ್ರಮ ದೆತುನುಂದು ರಾಜ್ಯ ಅಪೆಕ್ಸ್ ಬ್ಯಾಂಕ್ದ ಗುರುಕಾರ್ಯ ಬುಕ್ಕ ಕಡೂರ್ದ ಶಾಸಕರು ಬೆಳ್ಳಿ ಪ್ರಕಾಶ್ ಪಂತೇರು. ಸಹಕಾರಿ ರಂಗದ ಬುಳಿಚಿಲ್ಗಾದು ನಿಸ್ವಾರ್ಥಡು ಬೆನೊಂದಿಪ್ಪನ ವೇತು ಕಾರ್ಯಕರ್ತರು ನಮ್ಮ ದುಂಬುಲ್ಲೇರು. ಕೆಲವು ದಿನದುಂಬು ನಬಾರ್ಡ್ ನಿಯೋಜಿತ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಬೊಕ್ಕ ರಾಜ್ಯ ಸಹಕಾರಿ ಬ್ಯಾಂಕ್ನ ಮುಖಂಡರ್ನ ಅಧ್ಯಯನ ತಂಡ ಪಡುಬಿದ್ರದ ಸಹಕಾರಿ ವ್ಯವಸಾಯಿಕ ಸೊಸೈಟಿಗೆ ಭೇಟಿ ಕೊರ್ಂಡು. ಈ ಸಂದರ್ಭಡು ರಾಜ್ಯ ಅಪೆಕ್ಸ್ ಬ್ಯಾಂಕ್ದ ಗುರ್ಕಾರ್ ಬೊಕ್ಕ ಕಡೂರ್ದ ಶಾಸಕರು ಬೆಳ್ಳಿ ಪ್ರಕಾಶ್ ಸಹಕಾರ ರಂಗೋಡು ಒಂದು ಅಂತಾರಾಷ್ಟ್ರೀಯ ಬ್ಯಾಂಕ್ಲೆಗೆ ಪೋಯಿನ ಅನುಭವ ಆಪನೊಂದು ಖುಷಿ ಪಟ್ಟೊಂಡೇರು. ದೇಶದ ಸಹಕಾರಿ ಕ್ಷೇತ್ರಗೂ ಅಂತಾರಾಷ್ಟ್ರೀಯ ಪುಗಾರ್ತೆ ತಿಕ್ಕೆರೆ ಕಾರಣ ಡಾಕ್ಟರ್ MN ರಾಜೇಂದ್ರ ಕುಮಾರ್ ನನ್ನ ದುಂಬಗ ಅರಣ್ಯ ದುಂಬಾಳ್ತೆಡು ರಾಜ್ಯದೊರ್ಮೆಡು ಸಹಕಾರಿ ಕ್ಷೇತ್ರದ ಬುಳಿಚಿಲ್ ಕ್ರಮದ ತನುನೊಂದು ಆರ್ಪಂಡೇರು. ನಾವು ಹೆಚ್ಚಾಗಿ ಚಿನ್ನಾಭರಣ ಸಾಲದ ಮೇಲೆ ಬಹಳ ಒಂದು ಕೇಂದ್ರೀಕೃತವಾಗಿದ್ದೆವು. ಆಗ ನಮ್ಮ ಕೇಂದ್ರ ಸಹಕಾರಿ ಬ್ಯಾಂಕ್ ಅಧ್ಯಕ್ಷರಾದಂಥ ರಾಜೇಂದ್ರ ಕುಮಾರ್ ಅವರು ನಮಗೆ ಒಂದು ಬಿರುದ ಕೊಟ್ಟಿದ್ದರು.
ಈ ಪಡುಬಿದ್ರಿ ಸಹಕಾರಿ ಸಂಸ್ಥೆಯು ಗೋಲ್ಡನ್ ಬ್ಯಾಂಕ್ ಅಂತ ಹೇಳಿ ಒಂದು ನಮ್ಮ ಯಾವುದೇ ಭಾಷೆಯಲ್ಲ ಗೋಲ್ಡನ್ ಬ್ಯಾಂಕ್ ಅಂತ ಹೇಳ್ತಿದ್ರು. ಯಾಕಂದ್ರೆ ಈ ಸಂಸ್ಥೆಯಲ್ಲಿ 40 ಕೋಟಿ ರೂಪಾಯಿವರೆಗೆ ಚಿನ್ನಾಭರಣದ ಸಾಲ ಇತ್ತು. ಆಮೇಲೆ ನಾವು ರಾಜೇಂದ್ರ ಕುಮಾರ್ ಅವರು ಯಾವ್ದು ಒಂದೇ ಸಾಲಕ್ಕೆ ನೀವು ಹೋಗಬಾರ್ದು, ಉಳಿದ ಸಾಲವನ್ನು ಸಹ ಕೊಡಬೇಕು. ಆಮೇಲೆ ನಾವು ಸ್ವಲ್ಪ ಚಿನ್ನಾಭರಣದ ಸಾಲದ ಮೇಲೆ ಸ್ವಲ್ಪ ಕಡಿಮೆ ಮಾಡಿಕೊಂಡು ಅಡಮಾನ ಸಾಲವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಈಗ ಪ್ರಸ್ತುತವಾಗಿ 2 ಚಿನ್ನಾಭರಣ ಮತ್ತು ಅಡಮಾನ ಸಾಲಗಳು 20 ಕೋಟಿಗಿಂತ 2 ಮೇಲೆ ಇದೆ. ಒಟ್ಟಿಗೆ ನಾವು 65 ಕೋಟಿ ರೂಪಾಯಿ ಸಾಲವನ್ನು ಕೊಟ್ಟಿದ್ದೇವೆ. ಈ ಪೊರ್ತುಡು ಎಸ್ಡಿಸಿಸಿ ಬ್ಯಾಂಕ್ದ ಗುರುಕಾರ್ ಎಂಎನ್ ರಾಜೇಂದ್ರ ಕುಮಾರ್ ಬೊಕ್ಕ ಬೆಳ್ಳಿ ಪ್ರಕಾಶರಿಗೆ ಸಮ್ಮಾನದ ಮರ್ಯಾದೆ ಮಲ್ತೇರು. ಬೆಳಪು ವ್ಯವಸಾಯ ಸಹಕಾರಿ ಸಂಘಗೂ ನಬಾರ್ಡ್ ಅಧ್ಯಯನ ತಂಡ ಭೇಟಿ ಕೊಡ್ದು ಅಲ್ಪದ ಕೆಲಸ ಕಾರ್ಯಗೂ ಮೆಚ್ಚುಗೆ ತಿರಿಪಾಂಡು. ಕರಾವಳಿ ಜಿಲ್ಲೆದ ಸಹಕಾರಿ ವ್ಯವಸ್ಥೆ ರಾಜ್ಯದ ಬೇತೆ ಕಡೆಕ್ ಮಾದರಿ ಆವೊಂದುಂಡೊಂದು ಶಾಸಕರು ಬೆಳ್ಳಿ ಪ್ರಕಾಶ್ ಪಂಡೇರು. ಬೆಳಕಾರಿ ಸಂಘ ಉಚ್ಚಿಲ ಬಡ ಶಾಖೆಗೂ ನಬಾರ್ಡ್ ನಿಯೋಗದ ದುಂಬಾಳತೆಡು ಭೇಟಿ ಕೊರ್ದು ಆರು ಸಂಘದ ಚಟುವಟಿಕೆಗಳ ಬಗೆಟ್ ಮಾಹಿತಿಗೆ ತೊಂಡೇರು. ಆಡಳಿತ ಮಂಡಳಿ ಸದಸ್ಯರನೊಟ್ಟಿಗೆ ಪಾತರಕತೆ ನಡಪಾಯರು. ಬೆಳಪು ವ್ಯವಸಾಯಿಕ ಸಹಕಾರಿ ಸಂಘದ ಗುರ್ಕಾರ್ ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟಿ ಸಂಘ ಬುಳಿದು ಬತ್ತಿನ ಸಾಧ್ಯದ ಬಗೆಟ್ ನಿಯೋಗದ ದುಂಬುದಿಯೇರು. ಸಂಘದ ಠೇವಣಾತಿ ಸಂಗ್ರಹ, ಸಾಲ ಬೂಟುಣ, ಸ್ವಸಹಾಯ ಸಂಘೊಳಿನ ನಿರ್ವಹಣೆ, ಬಾಕಿದ ಕ್ಷೇತ್ರೊಳಗೆ ಕೊರೊಂದಿಪ್ಪನ ಸೇವೆದ ಬಗೆಟ್ ವಿವರ ಕೊಡ್ದು ಬಡ ಶಾಖೆದ ಆವರಣಡು ತಯಾರೊಂದಿಪ್ಪನ ಇಲ್ಲಗ ಬುಡಾಪಿನ ವಸ್ತುಲಿನ ಮಳಿಗೆದ ನಕಾಶೆನ್ ಬುಡುಗಡೆ ಮಲ್ತೇರು. ಕಾಪು ಮೂಳೂರಿನ ಸಾಯಿರಾದ ಹೆರಿಟೇಜ್ ನಬಾರ್ಡ್ದ ಅಧ್ಯಯನ ತಂಡದ ಸದಸ್ಯರು ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ಸದಸ್ಯರನೊಟ್ಟಿಗೂ ನಡಪಾಯಿನ ಪಾತ್ರಕತೆ, ಸ್ವಸಹಾಯ ಗುಂಪುಲಿನ ಸದಸ್ಯರನ ತೆನಸದ ಮಳಿಗೆ, ಇಲ್ಲಗ ಬೋಡಾಪಿನ ವಸ್ತುವಿನ ಪ್ರದರ್ಶನ ಕಾರ್ಯಕ್ರಮವನ್ನು ಬೆಳ್ಳಿ ಪ್ರಕಾಶ್ ಉದಿಪನ ಮಲ್ತದು ಎಡ್ಡೆಪ್ಪು ಬಯಕೇರು. ತಾವು ಆರ್ಥಿಕವಾಗಿ ಪ್ರಗತಿಯನ್ನು ಸಾಧಿಸಿರುವಂಥದ್ದು ಮತ್ತು ಅನೇಕ ಸಹಕಾರಿಗಳಿಗೆ ಸಹಾಯವನ್ನು ಮಾಡಿರುವಂಥದ್ದು ಇವೆಲ್ಲ ನಮ್ಮ ಮುಂದೆ ಕಂಡುಬರುವಂಥದ್ದು ಮತ್ತು ತಮ್ಮಲ್ಲಿರುವಂಥ ವಿಶೇಷವಾದಂಥ ಶಕ್ತಿ, ಇದು ನಮ್ಮ ಬ್ಯಾಂಕು, ಇದು ನಮ್ಮ ಸಂಘ, ಇದು ನಮ್ಮದು ಅನ್ನುವಂಥ ಭಾವನೆಯಲ್ಲಿ ನೀವು ಈ ಎಲ್ಲ ತಮ್ಮ ಸಹಕಾರ ರಂಗದ ಎಲ್ಲ ಚಟುವಟಿಕೆಗಳನ್ನು ಬಹಳ ಅತ್ಯುನ್ನತ ಶಿಖರಕ್ಕೆ ಏರಿಸಿದಿರಾ ಅನ್ನುವಂಥದ್ದು ವಿಚಾರವನ್ನ ನಾವು ನೋಡಿದಂಥದ್ದು. ಎಸ್ಡಿಸಿಸಿ ಬ್ಯಾಂಕ್ದ ಗುರ್ಕಾರ್ ರಾಜೇಂದ್ರ ಕುಮಾರ್ ಪಾತಿರ್ದೆ ಸಹಕಾರಿ ಕ್ಷೇತ್ರಡು ಪೈಪೋಟಿ ಇತ್ತಿಂಡ ಮಾತ್ರ ಬುಳಿಚಿಲ್ ಸಾಧ್ಯ. ಜಿಲ್ಲೆದ ಸಹಕಾರಿ ಸಂಸ್ಥೆಡು ಗ್ರಾಹಕರಿಗೆ ಜಾಸ್ತಿ ಡಿವಿಡೆಂಡ್ ಕೊರೊಂದು ಬತ್ತಿನಿಡ್ದಾತ್ರ ಇನಿ ಮಾತ ಸಹಕಾರಿ ಸಂಸ್ಥೆಲು ಬುಳೆಯರ ಸಾಧ್ಯ ಆತನೆಂದು ಪಂಡೇರು. ಸ್ವಂತ ಕಾಲದಲ್ಲಿ ಮುಂದೆ ಬರಬೇಕಲ್ಲದೆ ಯಾವ ಮೀಸಲಾತಿಯಿಂದ ಮುಂದೆ ಬರಬೇಡಿ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ. ನೀವು ಇವತ್ತು ಸಣ್ಣ ಸಣ್ಣ ಪ್ರಾಜೆಕ್ಟ್ ಮಾಡಿಕೊಂಡು ಸ್ವಾವಲಂಬಿಗಳಾಗಿದ್ದೀರಿ, ಮಕ್ಕಳನ್ನು ಬೆಳೆಸಿದ್ದೀರಿ, ಮಕ್ಕಳನ್ನು ವಿದ್ಯಾಭ್ಯಾಸನಾಗಿ ಮಾಡಿದ್ದೀರಿ, ಇದೆಲ್ಲ ಒಳ್ಳೆಯ ಕೆಲಸ ಅನ್ನುವಂಥದ್ದನ್ನು ಹೇಳಿಕೊಂಡು ಇವತ್ತು ನಮ್ಮ ಸಹಕಾರಿ ಕ್ಷೇತ್ರಕ್ಕೆ ನಮ್ಮ ನಬಾರ್ಡ್ನವರು ರಾಜ್ಯ ಮಟ್ಟದ ಒಂದು ನಿಯೋಗವನ್ನು ಕಳಿಸಿದ್ದಾರೆ. ನಾನು ಕಾಣ್ತದೆ ಅವರ ನಿಯೋಗದವರಿಗೂ ಸಮಾಧಾನ ಬಂದಿರಬಹುದು ಅನ್ನುವಂಥದ್ದನ್ನು ನಾನು ಕಾಣ್ತೇನೆ. ಕರ್ನಾಟಕ ಪೇರು ಮಹಾಮಂಡಲದ ನಿರ್ದೇಶಕರು ಕಾಪು ದಿವಾಕರ ಶೆಟ್ಟಿ, ಎಸ್ಡಿಸಿಸಿ ಬ್ಯಾಂಕ್ದ ನಿರ್ದೇಶಕರು ವಾದಿರಾಜ ಶೆಟ್ಟಿ, ಶಶಿಕುಮಾರ್ ರೈ, ರಾಜು ಪೂಜಾರಿ, ರಾಜೇಶ್ ರಾವ್ ಪಾಂಗಳ, ಮಹೇಶ್ ಹೆಗಡೆ, ಅಶೋಕ್ ಶೆಟ್ಟಿ, ಸಿಇಒ ರವೀಂದ್ರ, ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ ಗುರುಕಾರ್ ಜಯಕರ್ ಶೆಟ್ಟಿ ಇಂದ್ರಾಳಿ, ಸಹಕಾರಿ ಸಂಘಟನಾ ಗುರುಕಾರ್ ಬೊಕ್ಕ ನಿರ್ದೇಶಕರು ಒಟ್ಟುಗಿತ್ತಿರು. ಪುತ್ತೂರು ತಾಲೂಕು ಬಾಳೆಕಲ್ ಮಾಣಿಲದ ಬ್ರಹ್ಮ ಬೈದರ್ಕಳ ಗರುಡಿ ಶ್ರೀ ಬ್ರಹ್ಮಬಲಿ ಬೊಕ್ಕ ಬೈದರ್ಕಳ ನೇಮ ಭಾರಿ ಗೌಜಿ ನಡತಲು ಊರ ಪರ ಊರ್ದ ಭಕ್ತಾದಿರು ಪಾಲ್ಪಡಿದು ದೈವದ ಇಂಬು ನಟ್ಟೊಂಡಿ. ತುಳುನಾಡದ ಜನಕ್ಲು ದೈವಾರಾಧಕ್ಕೆ ಏತೆ ಓಲು ತೂಡಲ ದೈವದೇವರನ ಕೆಲಸಲು ನಡತದುಂಡು. ಅಲ್ಪಲ್ಪ ಊರ್ದ ಪರ ಊರ್ದ ಜನಮಾನಿಲು ಸೇರಿದು ದೈವದೇವರನ ಸೇವೆಲಿನ ಮಲ್ತೊಂದು ದೇವರನ ಇಂಬು ನಟ್ಟೊಂಡಿರು. ಪುತ್ತೂರು ತಾಲೂಕದ ಬಾಳೆಕಲ್ ಮಾಣಿಲದ ಬ್ರಹ್ಮ ಬೈದರ್ಕಳ ಗರುಡಿ ಶ್ರೀ ಬ್ರಹ್ಮಬಲಿ ಬೊಕ್ಕ ಬೈದರ್ಕಳ ನೇಮ ಭಾರಿ ಗೌಜಿ ನಡತಲು
ಮಧ್ಯಾಹ್ನ ಭಂಡಾರ ಜೊತೆದು ರಾತ್ರಿ ಬೈದರ್ಕಳ ನೇಮ ನಡತ್ತಂಡು ಮಾಯಂದರ ನೇಮ ನಡತ್ತಿ ಬೊಕ್ಕ ಬೈದರ್ಕಳ ನೇಮ ನಡತ್ತಿ ಬೊಕ್ಕ ದೈವದ ಸೇವೆ ಅಕೇರಿ ಆಂಡು ನೇಮುಡು ಆಡಳಿತ ಮುಕ್ತೇಸರರು ಊರ್ದ ಗುರ್ಕಾರರು ಪಾಲ್ಪಡೆದಿತ್ತರು ಊರ್ದ ಪರ ಊರ್ದ ಭಕ್ತಾದಿಲು ಪಾಲ್ಪಡೆದು ದೈವದ ಇಂಬು ನಟ್ಟೊಂಡಿ ಕಟೀಲ್ ಕ್ಷೇತ್ರ ಸರಸ್ವತಿ ಸದನೋಡು ಬುಧಾರದಾನಿ ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಮಂಡಳಿ ಹಿಡಿದು ದೃಪದ ಗೃಹಭಂಗ ಚಂದ್ರಹಾಸ ಚರಿತ್ರೆ ಪನ್ಪಿ ಯಕ್ಷಗಾನ ನಡತಿತ್ತಲು ಅಯ್ನ ಒಂಜಾತ್ ಪೊರ್ಲು ನಿಕ್ಲಿನ ಕಣ್ಣೆದಿರು ಅಯ್ಯೋ ದೇವರೇ, ಮಗವಾಡುತ್ತಿರುವಂತಹ ಮಾತುಗಳನ್ನು ಕೇಳುವಾಗ ನನ್ನ ಹೃದಯಕ್ಕೆ ಶೂಲದಿಂದ ಇರಿದಂತ ಅನುಭವ ಆಗುತ್ತಾ ಇದೆ. ನಮ್ಮ ಮುದ್ದು ಕಂದ ಮನೆಗಾಗಿ ಬೇಡಿಕೊಳ್ತಾ ಇದ್ದೇನೆ. ನಿಮ್ಮಲ್ಲಿ ಬೇಡಿಕೊಳ್ಳುವುದು ನಾನು ಒಂದೇ ಒಂದು ಗೋವಿನ ವ್ಯವಸ್ಥೆಯನ್ನು ತಂದು ಮಾಡಿದರೆ ಅದರ ಹಾಲನ್ನು ಕರೆದು ಆ ಮಗುವಿನ ಆಸೆ ಈಡೇರ್ತೀನಿ ಸ್ವಾಮಿ, ಈಡೇರ್ತೀನಿ. ಚಿಕ್ಕ ಬಯಕೆಯ ನರಿದು ಭೋಜನ ದಾಸೆಗೆ ಬಂದವ ಗೀತಕ್ಕೆ, ಭೋಜನ ದಾಸೆಗೆ ಬಂದವ ಗೀತಕ್ಕೆ ರಾಜರ ಸಖ್ಯದ ಮಾತುಗಳು, ರಾಜರ ಸಖ್ಯದ ಮಾತುಗಳು. ನೀನು ಆದಷ್ಟು ಬೇಗ ಹೋಗು. ಅವನು ಅದನ್ನು ಮೀರಿ ಮತ್ತೆ ಒಳಗೆ ಬಾರದ ಹಾಗೆ ನೀನು ತಡಿ. ಏನು ಮಾಡುವುದು ಅಂತ ಸ್ವಲ್ಪ ಯೋಚನೆ ಮಾಡಿ. ಹೋಗು ಒಳಗೆ. ಯಜ್ಞಸೇನನಾದಂತಹ ದೃಪದನಿಗೆ ತಾನು ಸಮತೂಗಿನ ಸ್ನೇಹಿತ ಅಂತ ಹೇಳಿಕೊಳ್ತಾ ಇದ್ದಾನಂತೆ. ಅಬ್ಬಾ, ಇದಕ್ಕೆ ಹೇಳುವುದು ಯಾರು ಯಾರು ಎಲ್ಲೆಲ್ಲಿರಬೇಕೋ, ಹೇಗಾಗಿರಬೇಕೋ ಹಾಗೆ ಇದ್ದರೆ ಮಾತ್ರ ಸಮಾಜದ ಮಾನ್ಯತೆ. ಇನ್ನು ಮತ್ತೊಮ್ಮೆ ಜಾಪಿಸುವುದಕ್ಕೆ ಬೇಕಾಗಿ ನನ್ನ ಶಿಷ್ಯ ವೃಂದದಿಂದ ನಿನ್ನನ್ನು ಕಟ್ಟಿಕೊಂಡು ಹೋಗದಿದ್ರೆ ಏನಾಗುತ್ತೆ ಗೊತ್ತುಂಟ? ಆಡಿದ ಮಾತು ಇಲ್ಲದವ ಹೊಲೆಯನಾಗುತ್ತಾನೆ, ಆ ಹೊಲೆಯರ ಸಾಲಿಗೆ ಸೇರಿದ್ದೇನೆ. ಸುತ ನಡೆಯಲಾರಿರಿ, ಸುತ ನಡೆಯಲಾರಿರಿ,
ಎಂತನೇ ಸೆರೆಗೆ ಬರಗಿ ಬಿಟ್ಟಿಲ್ಲ? ಇನ್ನು ಒಂದು ಹೆಜ್ಜೆಯು ಮುನ್ನಡೆಯುವಂತ ಸಾಮರ್ಥ್ಯ ನನ್ನಲ್ಲಿಲ್ಲ ಸ್ವಾಮಿ. ಅಂದ್ರೆ ಬಹಳಷ್ಟು ದೂರ ನಡೆದು ಬಂದವರು ನಾವು. ಹೌದು. ಉಗುಳಿಗಿಡಲು ಹದಿ ಮದೆಯ ಗಡದ ಗಿಳಿದು ದೈಗದ ಪ್ರಾಣ ಕೊರಡಿನಲು ಎಂದು ನೋಡಿದ್ರೆ ಎಲ್ಲನ್ನು ಬಿಟ್ಟು ಹೋದೆ ಅಂತ ಹೇಳಿದ್ರೆ ಕಷ್ಟದ ನದಿಯನ್ನು ದಾಟುವುದಕ್ಕೆ ನಾನು ಸಿದ್ಧನಾಗಿರಬೇಕು ಅಂತ ಹೇಳಿದ ಹಾಗಾಯ್ತಲ್ಲ. ಇಷ್ಟು ಕತ್ತಿವಿದ್ಯೆ ಬಲ್ಲವರಾಗ್ತಾರೆ ಅಂತ ಯೋಚನೆ ಮಾಡಿಕೊಂಡೇ ಇರಲಿಲ್ಲ. ಹೌದಾ? ನಿಮ್ಮ ನಿರೀಕ್ಷೆಗೂ ಮೀರಿ ಪ್ರದರ್ಶನವನ್ನು ನೀಡಿದವರಿದ್ದಾರೆ. ಆಶ್ಚರ್ಯ ಆಗಿತ್ತು. ಒಳ್ಳೆಯದು. ಅವನಲ್ಲಿದ್ದಂತಹ ವಿದ್ಯೆ ಆತ ಪ್ರದರ್ಶನ ಮಾಡಿದ್ದಾನೆ. ಹೌದು. ಅವನ ಹಾಗೆ ಇನ್ನೊಬ್ಬರು ಇದ್ದಾರೆ ಎನ್ನುವುದನ್ನು ತೋರಿಸುವುದಕ್ಕಾಗಿ ಇಲ್ಲಿಗೆ ನಾನು ಬಂದಿದ್ದೇನೆ. ಅವನು ಮಾಡಿದ್ದನ್ನು ಎಲ್ಲವನ್ನು ನಾನು ಮಾಡ್ತೇನೆ. ನನಗೆ ಅವಕಾಶವನ್ನು ನಿನ್ನ ಬೆವರು ಬಿದ್ದಲ್ಲಿ ನನ್ನ ರಕ್ತ, ನಿನ್ನ ರಕ್ತ ಬಿದ್ದಲ್ಲಿ ನನ್ನ ಪ್ರಾಣವನ್ನೇ ಕೊಡುವುದಕ್ಕೆ ಸದಾ ಸಿದ್ಧನಾಗಿದ್ದೇನೆ. ಆದ್ರೆ ಈ ಹೊತ್ತಿನಲ್ಲಿ ನಾನೊಂದು ಪ್ರತಿಜ್ಞೆಯನ್ನು ಮಾಡ್ತೇನೆ. ನಿನಗೆ ಏನು ಬೇಕು ಕೇಳು, ಅದನ್ನು ಈ ಕ್ಷಣದಲ್ಲಿ ನಾನು ಮಾಡಿಕೊಡ್ತೇನೆ. ಹೌದಾ? ಎರಡು ಪ್ರತಿಜ್ಞೆ. ಹೇಗೆ? ನನ್ನ ಜೀವನದಲ್ಲಿ ನಾನು ಎರಡು ಉದ್ದೇಶವನ್ನು ಇರಿಸಿದ್ದೇನೆ. ಯಾವುದೆಲ್ಲ? ಒಂದನೇದಾಗಿ ನಿನ್ನ ಮಿತ್ರತ್ವ, ಎರಡನೇದಾಗಿ ಆ ಅರ್ಜುನನಲ್ಲಿ ದ್ವಂದ್ವ. ನಿನಗೆ ಬೇಸರ? ಹೌದಪ್ಪ. ನಿನ್ನಲ್ಲಿ ಕೇಳುತ್ತೇನೆ, ಒಂದು ಸುಂದರವಾಗಿ ಗೆಳೆಮರಿಯನ್ನು ಬಂಗಾರದ ಪಂಜರದೊಳಗೆ ಕೂಡಿ ಹಾಕಿದ್ರೆ ಆ ಪಂಜರ ಬಂಗಾರವಾದರೂ ಕೂಡ ಗಿಳಿಗೆ ಬಂಧನ ಅಲ್ವೇನೆ? ಸ್ವತಂತ್ರವೇ ಇಲ್ಲ. ನಾನು ನೋಡುದು ನನ್ನ ಅಪ್ಪನಿಗೆ ಏನು ಹುಚ್ಚೆಸರಾಗಿದೆ ಎನ್ನುವ ಹಾಗೆ. ಇದು ಹಾಗಲ್ಲ. ನನ್ನಪ್ಪ ಬರೆಯುವಾಗ ಒಂದು ಅಕ್ಷರ ತಪ್ಪಿದ್ದಷ್ಟೇ. ಇವರು ವಿಷವ ಅಂತ ಬರ್ತಿದ್ದಾರೆ. ಅಲ್ಲಿ ಆಗಬೇಕಾದದ್ದೇನು? ವಿಷ ಎ, ಯಕಾರ ಹೋಗಿ ವಕಾರ ಬಂದಿದೆ. ಹೌದಪ್ಪ, ನನ್ನ ಅಪ್ಪನಿಗೆರು ಬರೆಯುವುದಾಗ ಸ್ವಲ್ಪ ತತ್ತಿರಬೇಕು, ಪ್ರಾಯ ಆಗಲಿಲ್ಲ. ಅತ್ತಿಗೆ ಬರ್ತಾಳ. ಅತ್ತಿಗೆ ಬಂದ ಮೇಲೆ ಅತ್ತಿಗೆಯ ಕೈಯಲ್ಲಿ ಒಂದು ಸುತ್ತಿಗೆ, ತಂಗಿಯ ಕೈಯಲ್ಲಿ ಒಂದು ಸುತ್ತಿಗೆ. ಹಾಗಾಗ್ಲಿಕ್ಕಿಲ್ವೋ? ನನಗೆ ಮದುವೆ ಅಲ್ವಾ? ಮತ್ತೆ ಯಾರಿಗೆ? ನಿನಗೆ. ಇತ್ತೆ ಕುಡುರ ಮುಖ್ಯಾಂಶಗಳು. ಕಸಬಾ ಬೆಂಗ್ರೆನ ಕೇಂದ್ರ ಸರ್ಕಾರದ ಸಾಗರಮಾಲಾ ಯೋಜನೆಗೆ ಅಜತದಂಡು ನೆಕ್ ವಿರೋಧ ಮಲ್ತಿನ ಕಸಬಾ ಬೆಂಗ್ರೆದ ನಿವಾಸಿಲು ಈ ಯೋಜನೆಯನ್ನು ಉಂತಾವಡು ಇಜ್ಜಿನ ಪೊರ್ಂಬಾಟೊಗ್ಲ ರೆಡಿಂದು ದುಂಬುಬತ್ತಿನ ಬೆಂಗ್ರೆದ ನಾಗರಿಕೆ. ದೇಶಡು ಸಹಕಾರಿ ಕ್ಷೇತ್ರವು ಅಂತಾರಾಷ್ಟ್ರೀಯ ಪುಗಾರ್ತೆ ಕೆರೆ ಕಾರಣ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್. ರಾಜ್ಯ ಅಪೆಕ್ಸ್ ಬ್ಯಾಂಕ್ದ ಗುರ್ಕಾರ್ ಬೊಕ್ಕ ಕಡೂರ್ದ ಶಾಸಕರು ಬೆಳ್ಳಿ ಪ್ರಕಾಶ್. ಬಸ್ ಬೊಕ್ಕ ಲಾರಿ ಒಂಜಕೊಂಜಿ ಎಡ್ತಿನ ರಭಸುಡು ಜೀವೊಡೆಯೇ ಪೊತ್ತುದು ಪೋಯಿನ ಲಾರಿ ಡ್ರೈವರ್. ಒಬ್ಬರ್ ನೆಲ್ಯಾಡಿ ನಡತಿನ ಅವಘಡ. ಸುಬ್ರಹ್ಮಣ್ಯ ಐತೂರದ ಪ್ರಸಾದರ್ನ ಇಲ್ಲಗ ನಡುರಾತ್ರಿ ಪೊಗ್ಗುದು ದಾಳಿ ಮಲ್ತಿನ ಅರಣ್ಯಾಧಿಕಾರಿನ ಮಿತ್ತು ಪ್ರಕರಣ ದಾಖಲು ಮಲ್ಪುಲೆಂದು ಪುತ್ತೂರು ನ್ಯಾಯಾಲಯ ಪೊಲೀಸರಿಗೆ ಆದೇಶ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಯನ್ನು ಮುಗಿಂಡು ನನ್ನಲಾತು ಸುದ್ದಿ ಬೊಕ್ಕ ಮನರಂಜನೆಗಾದು ತೂ ಒಂದಿಪ್ಲೆ ನಮ್ಮ ಕುಡ್ಲ 24x7 ಸೋಲ್ಮೇಲೆ.